ಉಡುಪಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಈಜುಪಟು ಗಂಗಾಧರ್ ಜಿ ಇಂದು ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ. ಇಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಅರಬ್ಬಿ ಸಮುದ್ರಕ್ಕಿಳಿದ ಅವರು ಪದ್ಮಾಸನ ಭಂಗಿಯಲ್ಲಿ ಕಾಲಿಗೆ ಸರಪಳಿ ಸುತ್ತಿ ಕೇವಲ 1 ಗಂಟೆ 13 ನಿಮಿಷ 7 ಸೆಕೆಂಡ್ನಲ್ಲಿ ಬರೋಬ್ಬರಿ 1400 ಮೀಟರ್ ಈಜಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಿದರು. ಈ ಹಿಂದೆ ಪದ್ಮಾಸನ ಭಂಗಿಯಲ್ಲಿ 800 ಮೀಟರ್ ಈಜಿದ ದಾಖಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿತ್ತು. ಆ ದಾಖಲೆಯನ್ನು ಗಂಗಾಧರ್ ಅಳಿಸಿ ಹಾಕಿದ್ದಾರೆ. ಗಂಗಾಧರ್ಗೆ ಈಗ ಬರೋಬ್ಬರಿ 65 ವರ್ಷ. ಬ್ರೆಸ್ಟ್ ಸ್ಟ್ರೋಕ್ ಶೈಲಿಯಲ್ಲಿ ಸಮುದ್ರದಲ್ಲಿ ಇವರು ಈಜುವಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಅಧಿಕಾರಿಗಳು ಖುದ್ದು ವೀಕ್ಷಿಸಿದರು. ಈಜುವಾಗ ಚಿತ್ರೀಕರಣ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದರೊಂದಿಗೆ ಗಂಗಾಧರ್ ಸಾಧನೆಯ ಮುಡಿಗೆ ಹೊಸ ಗರಿಯೊಂದು ಸೇರಿದಂತಾಗಿದೆ. ನನ್ನ 50ನೇ ವರ್ಷದಿಂದ ನಾನು ನನ್ನ ಈ ಸ್ವಿಮ್ಮಿಂಗನ್ನು ರೂಢಿಸಿಕೊಂಡೆ, ಅಂದರೆ ಅಳವಡಿಸ್ಕೊಂಡು. ಮೊದಲು ಸ್ವಿಮ್ಮಿಂಗ್ ಗೊತ್ತಿತ್ತು, ಆದರೆ ಅದನ್ನು 4 ಶೈಲಿಯಲ್ಲಿ ಫ್ರೀ ಸ್ಟೈಲ್, ಬ್ಯಾಕ್ ಸ್ಟ್ರೋಕ್, ಬ್ರೆಸ್ಟ್ ಸ್ಟ್ರೋಕ್, ಬಟರ್ಫ್ಲೈ ಅನ್ನಂಥ ಒಂದು ಸ್ಟೈಲ್ ಇರ್ತದೆ. ಆ ಸ್ಟೈಲನ್ನು 4 ಸ್ಟೈಲನ್ನು ನಾನು 50 ವರ್ಷ ನಂತರ ನಾನು ಅದನ್ನು ಕಲಿತುಕೊಂಡು ಅದನ್ನು ನಾನು ರೂಢಿಸ್ಕೊಂಡೆ, ಮೈಗೂಡಿಸ್ಕೊಂಡೆ. ಆನಂತರ ನಾನು ಸ್ಟೇಟ್ ಲೆವೆಲ್ಗೆಲ್ಲ ಕೆಲವು ಕಡೆಗೆ ನಾನು ಇದಕ್ಕೆ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೆ. ಫಸ್ಟಿಗೆ ನಾನು ಹೋದಾಗ ನನಗೆ ಬ್ಯಾಕ್ ಸ್ಟ್ರೋಕ್ನಲ್ಲಿ ಮೆಡಲ್ ಬಂತು. ನಾನಂದರೆ ಅದನ್ನು ಓದಿಸಿಟ್ಟು ಓದೋದಲ್ಲ, ಆದರೆ ಮೆಡಲ್ ಬಂದ ನಂತರ ನನಗೆ ಭಾರಿ ಖುಷಿಯಾಯಿತು. ನಾನು ಅದನ್ನು ಇನ್ನೂ ಕೂಡ ಅದನ್ನು ಅಭಿವೃದ್ಧಿಪಡಿಸಬೇಕಂತ ನಾನು ಬಹಳಷ್ಟು ಮತ್ತೆ ಪ್ರಯತ್ನ ಪಟ್ಟೆ. ನನಗೆ MIT ಸ್ವಿಮ್ಮಿಂಗ್ ಪೂಲ್ನಲ್ಲಿ ನನಗೆ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ನಾನು ತುಂಬ ಟ್ರೈನ್ ಮಾಡಿದೆ. ಆನಂತರ ಸ್ಟೇಟ್ ಲೆವೆಲ್ಗೆಲ್ಲ ನಾನು ಕಾಂಪಿಟೇಷನ್ಗೆ ಹೋಗಿ ಸ್ಟೇಟ್ ಲೆವೆಲ್ನಲ್ಲಿ ಒಟ್ಟಿಗೆ 2009ರಿಂದ 2019 ತನಕ 31 ಚಿನ್ನದ ಪದಕಗಳನ್ನು ಪಡೆದಿದ್ದೇನೆ, 16 ಬೆಳ್ಳಿಯ ಪದಕಗಳನ್ನು ಪಡೆದಿದ್ದೇನೆ, 9 ಕಂಚಿನ ಪದಕಗಳನ್ನು ಪಡೆದಿದ್ದೇನೆ. ಅದೇ ರೀತಿ ನಾನು ನ್ಯಾಷನಲ್ ಕೂಡ ನಮ್ಮ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ವರ್ಷಕ್ಕೊಮ್ಮೆ ನ್ಯಾಷನಲ್ ಮಟ್ಟದ, ರಾಷ್ಟ್ರ ಮಟ್ಟದ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದರು. ಅದರಲ್ಲಿ ನಾನು 3 ಕಂಚಿನ ಪದಕ ಪಡೆದಿದ್ದೇನೆ. ಮತ್ತು ಮಾಸ್ಟರ್ಸ್ ಗೇಮ್ಸ್ ಆಫ್ ಫೆಡರೇಷನ್ ಅಂತ ಉಂಟು, ಅದರಲ್ಲಿ ನಾನು ರಾಷ್ಟ್ರ ಮಟ್ಟದಲ್ಲಿ 3 ಚಿನ್ನದ ಪದಕ ಪಡೆದಿದ್ದೇನೆ. ಇಷ್ಟೆಲ್ಲ ನಾನು ಪಡೆದ ಪದಕಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿನ ಅಡ್ಜುಡಿಕೇಟರ್ ಆಗಿದ್ದೀನಿ. ಇವತ್ತು ತುಂಬ ಸಂತೋಷದ ದಿನ. ಉಡುಪಿಲಿ ಒಂದು ದಾಖಲೆ, ಒಂದು ಇತಿಹಾಸನ ಕ್ರಿಯೇಟ್ ಮಾಡಿದ್ದಾರೆ ಮಿಸ್ಟರ್ ಗಂಗಾಧರ್ ಅವರು. 1400 ಮೀಟರ್ಸು ಕೇವಲ 1 ಗಂಟೆ 13 ನಿಮಿಷ 7 ಸೆಕೆಂಡಲ್ಲಿ ಲೋಟಸ್ ಫೋರ್ಟಲ್ಲಿ, ಅಂದರೆ ಪದ್ಮಾಸನದಲ್ಲಿ ಬ್ರೆಸ್ಟ್ ಮುಖಾಂತರ ಈಜುತ್ತಾ ಒಂದು ದಾಖಲೆನೂ ಮಾಡಿದ್ದಾರೆ. ಇದು ಇದ್ದಿದ್ದು 800 ಮೀಟರ್ಸು, ಬಟ್ ಇವರು 1400 ಮಾಡಿಬಿಟ್ಟು ದಾಖಲೆಯನ್ನು ಮಾಡಿದ್ದಾರೆ. ತುಂಬ ಸಂತೋಷವಾದಂಥ ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 800 ಮೀಟರ್ ಯಾರ ಹೆಸರಲ್ಲಿತ್ತು ಸರ್? ಇಲ್ಲ, ಇದ್ದಿದ್ದ ಇವರೇ ಫಸ್ಟ್ ಆಫ್ ಇಟ್ಸ್ ಇವರೇ ಮಾಡಿರೋದು. ಈ ಏಜಲ್ಲಿ 65ನೇ ವಯಸ್ಸಲ್ಲಿ ಮಾಡಿರೋರು ಒಬ್ಬರೇ, ಯಾರು ಕಾಂಪಿಟೇಟರೇ ಇಲ್ಲ.